ಮಂಗಳೂರಿನ ಅಶೋಕನಗರದ ಪ್ರಿನ್ಸ್ ಬಳ್ಳಾಲ್ಬಾಗ್ ಬಿರ್ಬೇರುಕುಡ್ಲ ಮಹಿಳಾ ವೇದಿಕೆಯ ವತಿಯಿಂದ ನಗರದ ರಸ್ತೆಯ ಉಪ್ಪುಗಳಿಗೆ ಪೇಂಟಿಂಗ್ ಮಾಡುವ ಕಾರ್ಯ ನಡೆಯಿತು. ನಗರದ ಲೇಡಿ ಹಿಲ್ ಮತ್ತು ಉರ್ವ ಸ್ಟೋರ್ನಲ್ಲಿ ರಸ್ತೆಯ ಉಪ್ಪುಗಳಿಗೆ ಪೇಂಟಿಂಗ್ ಮಾಡುವ ಕೆಲಸವನ್ನು ಹಮ್ಮಿಕೊಂಡಿದ್ರು. ರಾತ್ರಿಯ ವೇಳೆ ವಾಹನಗಳ ಸಂಖ್ಯೆ ತೀರಾ ಕಡಿಮೆ ಇರುವುದರಿಂದ ಈ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಎಂಎಸ್ ಎಂಟರ್ಪ್ರೈಸಸ್ನ ಮಾಲೀಕರಾದ ಸಚಿನ್ ಮತ್ತು ಉರ್ವ ಆರಕ್ಷಕ ಸಿಬ್ಬಂದಿ ಠಾಣೆಯ ಸಿಬ್ಬಂದಿ ವರ್ಗದವರು ಇವರಿಗೆ ಸಹಕಾರವನ್ನು ನೀಡಿದ್ದಾರೆ. ಸುಮಾರು 15 ಮಂದಿ ಮಹಿಳಾ ಸದಸ್ಯರು ಈ ಕಾಯಕದಲ್ಲಿ ತೊಡಗಿಕೊಂಡಿದ್ರು. ಪ್ರಿನ್ಸ್ ಬಳ್ಳಾಲ್ಬಾಗ್ ಬಿರ್ಬೇರುಕುಡ್ಲ ಸ್ಥಾಪಕಾಧ್ಯಕ್ಷ ಉದಯ್ ಪೂಜಾರಿ ಅವರು ಸ್ವತಃ ಬಂದು ಮಹಿಳೆಯರಿಗೆ ಪ್ರೋತ್ಸಾಹವನ್ನು ನೀಡಿದ್ರು. ಪ್ರಿನ್ಸ್ ಬಳ್ಳಾಲ್ಬಾಗ್ ಬಿರ್ಬೇರುಕುಡ್ಲ ಮಹಿಳಾ ವೇದಿಕೆ ಅಶೋಕನಗರ ವಲಯದ ವತಿಯಿಂದ ನಿನ್ನೆ ಸಂಜೆ 10 ಗಂಟೆ ಅಂದರೆ ನಿನ್ನೆ ರಾತ್ರಿ ಶನಿವಾರ ರಾತ್ರಿ 10 ಗಂಟೆಯಿಂದ ಸುಮಾರು ಬೆಳಗಿನ ಜಾವ 3:15ರವರೆಗೆ ಲೇಡಿ ಹಿಲ್ ವೃತ್ತದಿಂದ ಉರ್ವ ಸ್ಟೋರ್ ವೃತ್ತದವರೆಗಿನ ಎಲ್ಲ ಹಂಪುಗಳಿಗೆ ಪೇಂಟ್ ಹಾಕಿ ನಾವು ಅಪಘಾತವನ್ನು ತಡೆಯುವಂತಹ ಒಂದು ಕಾರ್ಯಕ್ಕೆ ಕೈ ನೀಡಿರುತ್ತೇವೆ. ಈ ಕಾರ್ಯದಿಂದಾಗಿ ನಮ್ಮ ಒಂದು ಉದ್ದೇಶವೇನೆಂದರೆ ಸಮಾಜ ಸೇವೆ. ಹಾಗಾಗಿ ನಾವೆಲ್ಲರೂ ಈ ಹಂಪುಗಳಿಗೆ ಪೇಂಟ್ ಹಾಕಿ ಆದಷ್ಟು ಅಪಘಾತವನ್ನು ತಡೆಯುವಂಥ ಪ್ರಯತ್ನದಲ್ಲಿ ನಿರತರಾಗಿದ್ದೇವೆ. ಇಷ್ಟೇ ಅಲ್ಲದೆ ನಮಗೆ ಈ ಕಾರ್ಯಕ್ಕೆ ತುಂಬಾ ಸಹಕಾರವಾಗಿ ಎಂಎಸ್ ಎಂಟರ್ಪ್ರೈಸಸ್ನ ಸಚಿನ್ ಇವರು ನೆರವು ನೀಡಿರುತ್ತಾರೆ. ಇಷ್ಟೇ ಅಲ್ಲದೆ ಪ್ರಿನ್ಸ್ ಬಳ್ಳಾಲ್ಬಾಗ್ ಬಿರ್ಬೇರುಕುಡ್ಲ ಸ್ಥಾಪಕಾಧ್ಯಕ್ಷರಾದ ಉದಯ್ ಪೂಜಾರಿ ಹಾಗೂ ಕೇಂದ್ರೀಯ ಮಂಡಳಿಯ ಎಲ್ಲ ಯುವಕರು ನಮ್ಮ ಜೊತೆ ಕೈಜೋಡಿಸಿ ನಮಗೆ ತುಂಬಾ ಸಹಕಾರ ನೀಡಿರುತ್ತಾರೆ. ಇವರಿಗೆಲ್ಲರಿಗೂ ನಾವು ಹೃತ್ಪೂರ್ವಕ ಧನ್ಯವಾದವನ್ನು ಕೋರುತ್ತೇವೆ. ಕುಡ್ಲ ಕೇಂದ್ರೀಯ ಸಮಿತಿಯ ಸದಸ್ಯರಾದ ಸುನಿಲ್ ಮತ್ತು ಶರಣ್ ಕೂಡ ಈ ವೇಳೆ ಉಪಸ್ಥಿತರಿದ್ದರು. ಇನ್ನು ಇವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ.